ಸೃಷ್ಟಿ ಎಸ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಕಥೆಯ ಹೆಸರು ಸಿಂಹ ಮತ್ತು ಇಲಿ. ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ಸಿಂಹ ವಾಸವಾಗಿತ್ತಂತೆ. ಒಂದು ದಿನ ಸಿಂಹವು ಮರದ ಕೆಳಗೆ ಮಲಗಿತ್ತಂತೆ. ಆ ಕಡೆ ಬಂದ ಇಲಿ ಯೋಚನೆ ಮಾಡಿತ್ತು, ನಾನು ಕುಣಿದಾಡಲು ಮತ್ತು ಆಟವಾಡಲು. ಸಿಂಹದ ಮೇಲೆ ಹತ್ತಿತು ಮತ್ತೆ ಆಟವಾಡಲು ಕುಣಿದಾಡಲು ಪ್ರಾರಂಭಿಸಿತು. ಚಂದಿರನೀತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹದೊನಿ ಚಂದಿರನೀತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹದೊನಿ. ಸಿಂಹ ಎಚ್ಚರಗೊಂಡಿತು. ಸಿಟ್ಟಿನಿಂದ ಸಿಂಹವು ಇಲಿಯನ್ನು ಹಿಡಿದುಕೊಂಡು ಹೀಗೆ ಹೇಳಿತು, ನಾನು ನಿನ್ನನ್ನು ಕೊಲ್ಲುವೆನು ಮತ್ತು ತಿನ್ನುವೆನು. ಇಲ್ಲಿ ಹೇಳಿತು, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಒಂದಲ್ಲ ಒಂದಿನ ನಾನು ನಿನಗೆ ಸಹಾಯ ಮಾಡುತ್ತೇನೆ, ದಯವಿಟ್ಟು. ಸಿಂಹವು ಬಿಟ್ಟು ಬಿಡಿತು. ಒಂದಿನ ಸಿಂಹವು ಬೇಟೆಗಾರರ ಬಲೆಗೆ ಸಿಕ್ಕಿಕೊಂಡಿತು. ಜೋರಾಗಿ ಗರ್ಜಿಸಿತು. ಆ ಗರ್ಜನೆ ಇಲಿಯ ಕಿವಿಗೆ ಬಿತ್ತು ಮತ್ತು ಯೋಚನೆ ಮಾಡಿತು, ಏಕೆ ಸಿಂಹವು ಗರ್ಜಿಸಿದೆ? ಸುಮ್ಮನೆ ಹೀಗೆ ಗರ್ಜಿಸುವುದಿಲ್ಲ. ನಾನು ಏನೋ ಆಗಿದೆ, ನಾನು ಹೋಗುತ್ತೇನೆ ಎಂದು ಸಿಂಹದ ಗರ್ಜನೆ ಕಡೆಗೆ ಓಡಿ ಹೋಯಿತು ಜೋರಾಗಿ. ಮತ್ತೆ ಬಲೆಯನ್ನು ಕತ್ತರಿಸಿತು. ಅದರ ಚೂಂಬ